ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಒಂದು ಕಾಪು ಮಹಾಮಾಯಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ನೀವು ಕೂಡ ಬನ್ನಿ. ಈ ನಮ್ಮ ಉಡುಪಿ ಹತ್ರ ಕಾಪು ಉಂಟು, ನಿಮಗೆ ಗೊತ್ತಿರಬಹುದು. ಬೇರೆ ಊರಿನವರಾದರೂ ಪರವಾಗಿಲ್ಲ, ಈಚೆ ಬಂದಾಗ, ಉಡುಪಿಗೆ ಬಂದಾಗ ಹಾಗೆ ಮಂಗಳೂರಿಗೆ ಬಂದರೆ ಇಲ್ಲಿ ಒಂದು ನೋಡುವಂಥದ್ದೇ ಪ್ಲೇಸ್, ಬಂದು ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ. ನೋಡುವಾಗಾದರೆ ಇಲ್ಲಿ ಆರೋಗ್ಯ ಸರಿ ಇಲ್ಲದಿದ್ದರೆ ಬಂದು ಈ ಅಮ್ಮನ ದರ್ಶನ ಮಾಡಿದರೆ ಇದು ಗುಣ ಆಗ್ತದೆ ಅಂತ ಹೇಳ್ತಿದ್ದಾರೆ. ಹಾಗೂ ನಾವು ಕೂಡ ಬಂದಿದ್ದೇವೆ. ಒಂದು ನೋಡಿ ಅಮ್ಮನ ರೂಪವನ್ನು ಅದು ನೋಡುವಂಥದ್ದು. ಅಂದರೆ ಒಳಗೆ ಇಲ್ಲಿ ತುಂಬ ವೀಡಿಯೋ ಮಾಡುವ ಹಾಗೆ ಇಲ್ಲ. ನಾನು ಹೊರಗಿಂದ ಒಂದು ಸ್ವಲ್ಪ ಹಿಡಿದಿದ್ದೇನೆ, ನಿಮಗೆ ಕಾಣ್ಬೋದು. ಆದರೆ ಕಾಣದಿದ್ದರೂ ಒಂದು ಸಲ ನೀವು ಇಲ್ಲಿಗೆ ಬಂದು ದೇವರನ್ನು ಒಂದು ಕಣ್ತುಂಬಿಸಿ ಒಂದು ಪ್ರಾರ್ಥನೆ ಮಾಡಿ ಹೋದರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ ಅಂತ ಹೇಳ್ತಿದ್ದಾರೆ. ಹಾಗೆ ಒಂದು ಹೇಳಿದೆ ವಿಡಿಯೋ ಮಾಡಬಹುದಾ ಅಂತ, ಹಾಗೆ ನಿಂತು ಮಾಡುವಾಗಿಲ್ಲ ಒಳಗೆ. ಹಾಗೆ ನಾನು ಸ್ವಲ್ಪ ಹಿಡಿದಿದ್ದೇನೆ. ನೀವು ಕೂಡ ದೇವರನ್ನು ಕಣ್ಣು ತುಂಬಿಕೊಳ್ಳಿ. ಹಾಗೆ ದೂರದ ಊರಿನವರು ಬನ್ನಿ, ಬಂದು ದರ್ಶನ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಇಲ್ಲ ವಿಡಿಯೋ ಮಲ್ಕೊಳ್ಳಿ ನಿಜ.
इजरे देपुले बनतेर पोस्ट करले पोस्ट Quería después. ಕಾಪುದರ್ಕನ ಪುನರ್ ಪ್ರತಿಷ್ಠಾ ವರ್ಧಂತಿ ಮಹೋತ್ಸವ ಸಂದರ್ಭಡು ಘಂಟಾನಾದ ಸೇವೆಯನ್ನು ಕೊಡ್ತಾರೆ. ಮೋದಿ ಒಂದು ಶ್ರೀದೇವರ ಪ್ರಾರ್ಥನೆ ಮಾಡಿ ಕೊಡ್ತಾನೆ ಶಿಕ್ಷಣ ಪ್ರಸಾದ. ಜೈ ಶ್ರೀರಾಮ್. ನನ್ನ ಎಲ್ಲ ಪ್ರೀತಿಯ ಹಿಂದೂ ಬಾಂಧವರಿಗೆ ಶ್ರೀ ಕ್ಷೇತ್ರ ಶಂಕರಪುರದಲ್ಲಿ ಹಿಂದೂಗಳ ಒಗ್ಗಟ್ಟು ಮತ್ತು ಏಳಿಗೆಗಾಗಿ 19 ಅಡಿ ಎತ್ತರದ ಏಕಶಿಲೆಯ ಶ್ರೀ ಮುಖ್ಯಪ್ರಾಣ ಹನುಮಂತನ ಮೂರ್ತಿಯ ಪ್ರತಿಷ್ಠಾಪನೆ ಆಗಲಿದೆ. ಇಲ್ಲಿ ನಾವೊಂದು ಸಂಕಲ್ಪವನ್ನು ಮಾಡಿದ್ವಿ. ನಮ್ಮ ಎಲ್ಲ ಹಿಂದೂಗಳು ಅಂದ್ರೆ
108 ರೂಪಾಯಿ ಕಾಣಿಕೆಯನ್ನು ಕೊಟ್ಟಾಗ ಈ ಮೂರ್ತಿಯನ್ನ ಏಪ್ರಿಲ್ 2 ತಾರೀಕಿಗೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ. ಈ ಬಗ್ಗೆ ಅನೇಕ ಬಾರಿ ನಾನು ಮಾತಾಡಿದ್ದೀನಿ. ಎಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕು, ಹಿಂದೂಗಳಿಗೆ ಏಳಿಗೆ ಆಗಬೇಕು, ಹಿಂದೂಗಳು ಈ ಭೂಮಿಗಾಗಿ, ಸನಾತನ ಭೂಮಿಗಾಗಿ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಸೇವೆಯನ್ನ ಮಾಡಬೇಕು ಎಂಬುದಾಗಿ ನಿರಂತರವಾಗಿ ನಾನು ಮಾತಾಡ್ತಿದ್ದೇನೆ. ಈಗ ನೀವು ಕೊಡುವಂತ ಒಂದು 108 ರೂಪಾಯಿ, ಒಬ್ಬ ಹಿಂದೂ ಕೊಡುವಂತ 108 ರೂಪಾಯಿ ಶಾಶ್ವತವಾಗಿ ಈ ಜಾಗದಲ್ಲಿ ಪ್ರತಿನಿತ್ಯ ಹಿಂದೂ ಭೂಮಿಯ ಹೋರಾಟಕ್ಕಾಗಿ, ಹಾಗೆಯೇ ಹಿಂದೂಗಳ ಒಗ್ಗಟ್ಟಿಗಾಗಿ ಇಲ್ಲಿ ನಿತ್ಯ ಪೂಜೆ ಪುರಸ್ಕಾರ ಖಂಡಿತವಾಗಿಯೂ ನಡೀತದೆ ಅಂತ ಹೇಳ್ತಾ, ದಯಮಾಡಿ ತಾವೆಲ್ಲರೂ ಹಿಂದೂಗಳು 108 ರೂಪಾಯಿಯನ್ನ ಆದಷ್ಟು ಬೇಗ ಕಾಣಿಕೆ ರೂಪದಲ್ಲಿ ಸಲ್ಲಿಸಿ ಈ ಹಿಂದೂ ರಾಷ್ಟ್ರವನ್ನ ಕಟ್ಟುವಲ್ಲಿ ತಾವೆಲ್ಲರೂ ಜೊತೆಯಾಗಿ ಹಿಂದೂಗಳ ಒಗ್ಗಟ್ಟಿಗೆ ಹಾಗೆಯೇ ಏಳಿಗೆಗೆ ತಾವೆಲ್ಲರೂ ಸಹಕರಿಸಿ ಅಂತ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್.